ಉಡುಪಿ ನಗರಸಭೆ ವ್ಯಾಪ್ತಿಯ 76 ಬಡಗಬೆಟ್ಟು ಗ್ರಾಮದಲ್ಲಿರುವ ಪ್ರಾಕೃತಿಕವಾಗಿ ನಿರ್ಮಾಣವಾಗಿರುವ ಪುರಾತನವಾದ ಮಜಲಕೆರೆ ಇದರ ಬಾಕಿ ಉಳಿಸಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಆಗ್ರಹಿಸಿದೆ. ಬಡಗಬೆಟ್ಟು ಗ್ರಾಮದ ಸರ್ವೆ ನಂಬರ್ 37/8ರ ಚಿಟ್ಪಾಡಿಯ ಲೋಕಯ್ಯ ಶೆಟ್ಟಿ ಕಾಂಪೌಂಡ್ ಬಳಿ 0.38 ಎಕರೆ ಸ್ಥಳದಲ್ಲಿ ಮಜಲಕೆರೆ ಆವರಿಸಿಕೊಂಡಿದೆ. ಇಲ್ಲಿ ನೀರು ಸಂಗ್ರಹ ಇರುವುದರಿಂದ ಪರಿಸರದ ಬಾವಿಗಳಲ್ಲಿ ಅಂತರ್ಜಲ ಉಳಿಯುತ್ತಿದೆ. ಈ ಕೆರೆಯನ್ನು 2017ರಲ್ಲಿ ಸರ್ಕಾರಿ ಕೆರೆಗಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಪಾರ್ಶ್ವದಲ್ಲಿ ಮಾತ್ರ ತಡೆಗೋಡೆ ಕಾಂಪೌಂಡ್ ಕಾಮಗಾರಿ ನಡೆದಿದೆ. ಇನ್ನೊಂದು ಪಾರ್ಶ್ವದಲ್ಲಿ ತಡೆಗೋಡೆ ಕಾಂಪೌಂಡ್ ಕಟ್ಟುವ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಇಲ್ಲಿ ಕೆರೆ ಒತ್ತುವರಿ ಆಗಬಹುದೆಂಬ ಆತಂಕ ಜನರದ್ದಾಗಿದೆ. ಜಿಲ್ಲಾಡಳಿತವು ಆದಷ್ಟು ಬೇಗ ಮಜಲಕೆರೆಯ ಅಭಿವೃದ್ಧಿ ಕಾಮಗಾರಿ ಸಂಪೂರ್ಣ ಮಾಡಬೇಕೆಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಆಗ್ರಹಿಸಿದೆ. ಆದ ಕಾರಣ ನಮ್ಮ ಇಲ್ಲಿ ಚಿಟ್ಪಾಡಿ ವಾರ್ಡಿನಲ್ಲಿರುವ 76 ಬಡಗಬೆಟ್ಟು ಗ್ರಾಮದಲ್ಲಿ ಮಜಲುಕೆರೆ ಎಂಬ ಏನು ಕೆರೆ ಇದೆ ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಜನರಿಗೆ ಹೋಗಲು ಯಾಕಂತೇಳಿದ್ರೆ ಈಗಾಗಲೇ ಇಲ್ಲಿ ಕೃಷಿಕರಿಗೆ ಏನು ದನ ಕರುಗಳನ್ನು ಕೊಂಡು ಹೋಗಲಿಕ್ಕೂ ರಸ್ತೆ ಇದ್ದ ಕಾರಣ ದನ ಕರುಗಳಿಗೂ ಇಲ್ಲಿ ಅಪಾಯಕಾರಿಯಾಗಿದೆ, ಶಾಲಾ ಮಕ್ಕಳಿಗೂ ಕೂಡ ಅಪಾಯಕಾರಿಯಾಗಿದೆ, ಪ್ರಾಣಿಗಳಿಗೂ ಅಪಾಯಕಾರಿಯಾಗಿದೆ ಇದು ಕೆರೆಯಿಂದಾಗಿ. ಇದನ್ನು ಕೂಡಲೇ ಜಿಲ್ಲಾಧಿಕಾರಿಯವರು ಈ ಸ್ಥಳಕ್ಕೆ ಧಾವಿಸಿ ಬಂದು ನೋಡಿ ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಕುಡಿಯಲು ಯೋಗ್ಯವಾಗಿದ್ದ ಮಜಲಕೆರೆಯ ನೀರು ಚರಂಡಿಯ ತ್ಯಾಜ್ಯ ನೀರು ಕೆರೆಯನ್ನ ಸೇರುವುದರಿಂದ ಈಗ ನೀರು ಕಲುಷಿತಗೊಂಡಿದೆ. ಕೆರೆಯ ದಂಡೆಯಲ್ಲಿ ಗಿಡ ಗಂಟಿಗಳು ಬೆಳೆದು ನಿಂತಿವೆ. ಸಾರ್ವಜನಿಕರಿಗೆ, ಜಾನುವಾರು, ಶಾಲಾ ಮಕ್ಕಳಿಗೆ ಸಂಚಾರಕ್ಕೂ ಅಪಾಯದ ಸ್ಥಿತಿ ಇಲ್ಲಿ ಎದುರಾಗಿದೆ. ಈ ಕೆರೆಯು ಮಳೆಗಾಲದಲ್ಲಿ ತುಂಬಿ ಇಂದ್ರಾಣಿ ನದಿಗೆ ಹರಿಯುತ್ತಿದೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಪರಿಶೀಲಿಸಿದರೆ ಸತ್ಯಾಂಶವು ತಿಳಿದು ಬರುತ್ತದೆ.